ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಸಮಾರಂಭದ ಅಧ್ಯಕ್ಷರು. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇದರ ನಿರ್ದೇಶಕರಾದ ಈ ಕಾರ್ಯಕ್ರಮದ ಮತ್ತು ನಮ್ಮ ಕರಾವಳಿ ಭಾಗದಲ್ಲಿ ನಡೆಯತಕ್ಕಂಥ ಅನೇಕ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿರುವ ಶ್ರೀ ರಾಜೇಶ್ ಜಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತಾರೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ 10ರಿಂದ 15 ಶಾಲೆಗಳು ಮುಚ್ಚುತ್ತವೆ. ಅದರಲ್ಲಿ ಸರ್ ಹೇಳಿದಾಗೆ ಅದರಲ್ಲಿ ಹೆಚ್ಚಿನ ಒಂದು ಮುಕ್ಕಾಲಂಶ ಅನುದಾನಿತ ಶಾಲೆಗಳು. ಅದೇ ಕೇರಳದಲ್ಲಿ ಕೂಡ ಹಾಗೆ ಇತ್ತೀಚೆಗೆ ಸರ್ಕಾರವೇ ಬೈ ಫೋರ್ಸ್ ಆಗಿ ಕನ್ನಡ ಶಾಲೆಯನ್ನು ಮಲಯಾಳ ಸ್ಕೂಲ್ ಆಗಿ ಪರಿವರ್ತಿಸ್ತಾ ಇದೆ. ಆದರೆ ಅದೃಷ್ಟವತ್ತು 1-2 ದಿನದಿಂದ ನಾವೆಲ್ಲ ತಿಳಿದಾಗೆ ಒಂದು ಅಡ್ಡೂರಲ್ಲಿ ಆದ ಬದಲಾವಣೆ ಬಹುಶಃ ನಮ್ಮ ಕನ್ನಡ ಭಾಷೆಗೆ ಒಂದು ಐತಿಹಾಸಿಕ ಅದು ತಿರುವು ಕೊಡ್ತಾ ಇರುವಂಥ ಒಂದು ತೀರ್ಪು ಅಂತ ಅನಿಸ್ತದೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಈ ಮಲಯಾಳ ಶಿಕ್ಷಕರನ್ನು ನೇಮಿಸಿದ್ದಕ್ಕೆ ಕೇರಳ ಹೈಕೋರ್ಟು ಅಲ್ಲಿ ಯಾವ ಕನ್ನಡ ಮಾಧ್ಯಮದ ಇರುವ ವಿದ್ಯಾರ್ಥಿಗಳಲ್ಲಿ ಕನ್ನಡ ಮಾಧ್ಯಮದ ಶಿಕ್ಷಕರನ್ನ ನೇಮಿಸಿದಂಥ ಒಂದು ತೀರ್ಪು ಬಹುಶಃ ಕೇರಳದ ಒಂದು ಶೈಕ್ಷಣಿಕ ಬದಲಾವಣೆ ಕೊಡುವಂಥ ಒಂದು ಅದ್ಭುತ ತೀರ್ಪನ್ನು ಕೊಟ್ಟಿದೆ. ಇಂಥ ಒಂದು ಸನ್ನಿವೇಶ ಸಂದರ್ಭದಲ್ಲಿ ಕಳೆದ 1-2-3 ವರ್ಷದಿಂದ ಕಳೆದ 1 ವರ್ಷದಿಂದ ಒಂದು 10ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಕಾಸರಗೋಡು ಜಿಲ್ಲೆಯಲ್ಲಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಕನ್ನಡ ಭಾಷೆ ಸಂಸ್ಕೃತಿಯನ್ನು ಬಡಿದೆಬ್ಬಿಸಲಿಕ್ಕೆ ಸಾರ್ವಜನಿಕರಿಗೆ ಒಂದು ಮನವರಿಕೆ ಕೊಡಲಿಕ್ಕೆ ಸಾರ್ವಜನಿಕರಿಗೆ ಒಂದು ತಿಳುವಳಿಕೆಯನ್ನು ಕೊಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಜೊತೆಗೆ ಇವತ್ತು ಸಾಹಿತ್ಯ ಪರಿಷತ್ತು ಕೂಡ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಕೈ ಜೋಡಿಸಿ ಕಳೆದ 1-2 ವರ್ಷದಿಂದ ಅನೇಕ ತಾಲೂಕು ಹಂತದಲ್ಲೂ ಜಿಲ್ಲಾ ಹಂತದಲ್ಲೂ ಶ್ರೀನಾಥ್ ಅವರ ನೇತೃತ್ವದಲ್ಲಿ ಬಹಳ ಕ್ರಿಯಾಶೀಲವಾಗಿ ಸಾಹಿತ್ಯಕ್ಕೆ ಕನ್ನಡ ಭಾಷೆಗೆ ಕೊಡುಗೆ ನೀಡಲಿಕ್ಕೆ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅಂತ ಈ ಕಾರ್ಯಕ್ರಮ ಇವತ್ತು ಗಡಿನಾಡು ಉತ್ಸವ ಈ ಗಡಿ ಪ್ರದೇಶದಲ್ಲಿ ಹಮ್ಮಿಕೊಂಡಿದೆ. ಈಗಾಗಲೇ ಉದ್ಘಾಟನಾ ಕಾರ್ಯ ಬಹಳಷ್ಟು ತಡವಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ. ಒಬ್ಬ ಸಹೃದಯಿ ಅಧಿಕಾರಿ ಹೇಗೆ ಒಂದು ಭಾಗದ ಸಾಹಿತ್ಯ ಸಾಂಸ್ಕೃತಿಕ ಆವರಣವನ್ನು ಜೀವಂತವಾಗಿಡಬಹುದು ಎನ್ನುವುದಕ್ಕೆ ರಾಜೇಶ್ ಅವರ ಒಂದು ನಿದರ್ಶನ. ಅವರ ಪ್ರೀತಿಯ ಮಾತುಗಳಿಗೆ ವಂದನೆಗಳು. ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬಹುಕಾಲ ಮುನ್ನಡೆಸಿದ ಅದರ ಅಧ್ಯಕ್ಷರು ಮತ್ತು ಈ ಕಲ್ಕೂರ ಪ್ರತಿಷ್ಠಾನದ ಮುಖ್ಯಸ್ಥರು ಆಗಿರುವ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ಬಂಧು ಜಗತ್ತು. ಶ್ರೀ ಗುರುಭ್ಯೋ ನಮಃ. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಹೊರಗಡೆ ಬರುವಾಗ ಪುಷ್ಕರ್ ಕುಮಾರ್ ಅವರ ಮಾರ್ಗದರ್ಶನ ಅದ್ಭುತವಾಗಿ ನಮ್ಮ ಮಕ್ಕಳು ಇಲ್ಲಿ ನಾಡಗೀತೆಯನ್ನು ಹಾಡ್ತಾ ಇದ್ದರು. ಅದು ನಮ್ಮ ಈ ಪ್ರದೇಶದ ಅಸ್ಮಿತೆ. ಈಗಾಗಲೇ ಬಹುಶಃ ಜೋಶಿಯವರು ಅವರ ಅಂತರಾಳದಲ್ಲಿ ಅಥವಾ ಅಂತರ್ಗತವಾಗಿ ಅದೆಷ್ಟು ವಿಷಯ ಉಂಟೋ ಗೊತ್ತಿಲ್ಲ, ನಮ್ಮ ಮುಂದೆ ಸಾಧ್ಯವಾದಷ್ಟು ತನ್ನ ಧ್ವನಿಯನ್ನು ಈ ವ್ಯವಸ್ಥೆಗೆ ಚಿಂತನೆಗೆ ಸೇರಿಸಿದರು. ನಮ್ಮ ತುಳುವಿನಲ್ಲಿ ಒಂದು ಮಾತಿದೆ, ಉಡಲ್ದ ಎಡ್ಡೆ ಪಾತ್ರೆ ಎಡ್ಡೆ ಮದಿಪು ಬೊಕ್ಕ ಉಡಲ್ದ ಮದಿಪು ಅಂತ ಅಲ್ವಾ ರೈಗಡೆ? ಹಾಗೆ ಉಡಲ್ದ ಮದಿಪು ಅದವರದು, ಅದು ಅಂತರಾಳದ ಧ್ವನಿ, ಅದು ನಮ್ಮೆಲ್ಲರ ಧ್ವನಿ. ಪಂಚಾಯತ್ನ ಅಧ್ಯಕ್ಷರು ನಿಜ ಅರ್ಥದಲ್ಲಿ ಇವತ್ತಿನ ಕಾರ್ಯಕ್ರಮದ ಔಚಿತ್ಯತೆ ಅಥವಾ ಇವತ್ತಿನ ಕಾರ್ಯಕ್ರಮದ ಇದೊಂದು ಅರ್ಥದ ಸರ್ಕಾರಿ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಂಡನೆ ಏನು ಮಾಡಬೇಕು ಅದನ್ನು ಅವರು ಮಂಡನೆ ಮಾಡಿದರು. ಇನ್ನು ತಲಪಾಡಿಯ ಅಧ್ಯಕ್ಷರು ಅದರ ಬಗ್ಗೆ ಹೇಳುವವರಿದ್ದಾರೆ. ಶ್ರೀನಾಥ್ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಪುನೂರವರು ಹಿರಿಯರನ್ನು ಮುಂದಿಟ್ಟುಕೊಂಡು ನಾವೆಲ್ಲ ಇಲ್ಲಿ ಎಲ್ಲರೂ ಸಮಾನ ಮನಸ್ಕರು, ಸಮಾನ ಚಿಂತನೆಯವರು, ಸಮಾನ ವ್ಯಸನಿಗಳು ನಾವಿಲ್ಲಿ ಸೇರಿಕೊಂಡಿದ್ದೇವೆ. ಬಹಳ ಸಂತೋಷ ಆಗ್ತದೆ ಅಂತ ಹೇಳಿದರೆ, ಬಹುಶಃ ಇಡೀ ದೇಶದಲ್ಲಿಯೇ ಎಲ್ಲ ನೆಲೆಗಳ ಪ್ರಾಧಿಕಾರ ಎಲ್ಲದಕ್ಕೂ ಒಂದು ಮಾನ್ಯತೆ ಕೊಟ್ಟಂಥ ರಾಜ್ಯ ಇದರದು ಕರ್ನಾಟಕ ರಾಜ್ಯ. ತುಳು ಅಕಾಡೆಮಿ, ಸಂಗೀತ ಅಕಾಡೆಮಿ, ಬ್ಯಾರಿ ಅಕಾಡೆಮಿ, ಕೊಂಕಣಿ ಅಕಾಡೆಮಿ, ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ, ಅದೆಷ್ಟು ಪ್ರಾಧಿಕಾರ. ಮೊನ್ನೆ ಇವತ್ತಿನ ಪ್ರಸ್ತುತ ಸರ್ಕಾರದ ಹಿರಿಯರು ಹೇಳ್ತಾ ಇದ್ದರು, ಯಕ್ಷಗಾನ ಮತ್ತು ಇದಕ್ಕೆ ತುಳುವಿಗೂ ಪ್ರಾಧಿಕಾರದ ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ ಸರ್ಕಾರ ಅಂತ. ಇದು ಬಹಳ ಒಳ್ಳೆಯ ಸಂಗತಿ, ಬಹಳ ಸ್ವಾಗತಾರ್ಹ ಸಂಗತಿ ಅಲ್ವಾ ಶಿವರಾಮ್ ಅವರೇ? ಇದೆಲ್ಲ ಸ್ವಾಗತಾರ್ಹ. ನಾನು ಈ ಸಂದರ್ಭದಲ್ಲಿ ಪಂಚಾಯತ್ನ ಅಧ್ಯಕ್ಷರು ಹೇಳಿದಂಥ ಒಂದು ಮಾತಿಗೆ ಧ್ವನಿ ಸೇರಿಸಲಿಕ್ಕೆ ಬಯಸ್ತೇನೆ. ಕಳೆದ 4 ದಶಕಗಳಿಂದ ಪುನೂರೂರವರು ಹಿರಿಯಣ್ಣನಾಗಿ ನಮಗೆ ಕನ್ನಡದ ವ್ಯವಸ್ಥೆಗೆ ನಮ್ಮೆಲ್ಲರನ್ನು ದೂಡಿದರು.
ವೈಯಕ್ತಿಕವಾಗಿ ಇದೀನೊಬ್ಬರು ಕನ್ನಡದ ಗುರುವಾಗಿ ನಮಗೆ ಇದಕ್ಕೆ ಶಕ್ತಿಯನ್ನು ಕೊಟ್ಟರು. ಪುನರೂರು ಮನೆಯಲ್ಲಿ ತುಳು ಮಾತಾಡ್ತಾರೆ, ನಾನು ಮನೆಯಲ್ಲಿ ತುಳು ಮಾತಾಡ್ತೇನೆ. ನಾವು ಕನ್ನಡದ ಸೇನಾನಿಗಳು, ಚಾಕ್ರಿದಗ್ಲು, ನಮ್ಮ ಪುರ ಚಾಕ್ರಿದಗ್ಲು ಕನ್ನಡದ. ಇದೀನೊಬ್ಬರು ಮನೆಯಲ್ಲಿ ಬ್ಯಾರಿ ಭಾಷೆ ಮಾತಾಡ್ತಾ ಕನ್ನಡ 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 ನರಕಕ್ಕೆ ಹೋಗಲಿ ನಾಲಿಗೆ ಹೇಳಿ ಅದು ಹೇಳದಿರುವ ಮಾತುಗಳೇ ಇಲ್ಲ ಅವರದು. ಐಕ್ಯ ಮಂತ್ರ ಹೇಳ್ತಾ ಇದ್ದದ್ದು ಯಾರು? ಮನೆಯಲ್ಲಿ ತುಳು ಮಾತಾಡ್ತಿದ್ದಂಥ ಸಂಸ್ಕೃತ ಪಂಡಿತರಾದಂಥ ಕಯ್ಯಾರ ಕಿಂಜಣ ರೈ ಅವರು. ಇದೆಲ್ಲ ನಾನು ಯಾಕೆ ತರ್ತಾ ಇದ್ದೇನೆ ವಿಷಯ ಅಂತ ಹೇಳಿದರೆ, ಯೋಚನೆ ಮಾಡಿ, ಈ ಪ್ರದೇಶ ಇದು ಭಾರತ ದೇಶದಲ್ಲಿ ಒಂದು ವಿಶಿಷ್ಟ ಪ್ರದೇಶ. ಇಡೀ ದೇಶದಲ್ಲಿಯೇ ಒಂದರ್ಥದ ಪ್ರವಾಸೋದ್ಯಮದಲ್ಲಿ ಮಾನ್ಯತೆ ಪಡೆದಂಥ ಕಣ್ವ ತೀರ್ಥ ಇದೆ ಇಲ್ಲಿ. ಪ್ರವಾಸೋದ್ಯಮದಲ್ಲಿ ಮಾನ್ಯ. ಅರಿಬೈಲವರು ಅದಕ್ಕೆ ಅದರ ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂಡವರು. ನಾವು ಅವರೆಲ್ಲ ಪೇಜಾವರ್ಷಿಗಳ ಒಂದು ವ್ಯವಸ್ಥೆಯಲ್ಲಿ ಅತ್ಯಂತ ಶಾಂತವಾದಂಥ ಸಮುದ್ರ ತೀರ ಇರುವಂಥ ಭಾಗ ಅದು. ಎಲೆ ಅಲ್ಲಾಡದಿರುವಂಥ ಅಶ್ವತ್ಥಮರ ಇರುವ ಭಾಗ ಹಿಂದಿನ ಪರಂಪರೆಯ ಭಾಗ. ಇಲ್ಲಿಯ ಪಕ್ಕದಲ್ಲಿ ಉಳ್ಳಾಲದ ದರ್ಗಾ ಇದೆ, ಅದು ವಿಶ್ವಮಾನ್ಯವಾದಂಥ ಒಂದು ಭೂಭಾಗ. ಪಕ್ಕದಲ್ಲಿ ಮಂಜೇಶ್ವರ ಗೋವಿಂದ ಪೈಗಳು 18 ಭಾಷೆಗಳ ಬಲ್ಲಂಥ ಮನೆಯಲ್ಲಿ ಕೊಂಕಣಿ ಮಾತನಾಡುವಂಥವರ ವಿದ್ವಾಂಸರ ಜಾಗ ಇದೆ. ಮೊಯ್ಲಿಯವರ ಇದರಿಂದಾಗಿ ಅದಕ್ಕೊಂದು ಈಗ ಬಹಳ ವಿಶೇಷವಾದಂಥ ಮಾನ್ಯತೆ ಬಂದಿದೆ. ಇನ್ನೂ ನೀವು ಸಂತೋಷ ಪಡಬೇಕಾದ್ರೆ, ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ಜಾಗೃತಿಯಲ್ಲಿ ನಮ್ಮಲ್ಲಿ ಕಡಿಮೆ ಆಗಲಿಲ್ಲ. ನಾವೆಲ್ಲರೂ ಜಾಗೃತರಾಗಿಯೇ ಇದ್ದೇವೆ. ನೋಡಿ, ಈ ಪ್ರದೇಶದ ನಮ್ಮ ಶಾಸಕರು ಅಶ್ರಫ್ ಅವರು ಕೇರಳ ವಿಧಾನಸಭೆಯಲ್ಲಿ ಕನ್ನಡದಲ್ಲಿ ಅವರು ತನ್ನ ಇದನ್ನು ತೆಗೆದುಕೊಂಡ್ರು. ಅವರು ತನ್ನ ಪ್ರತಿಜ್ಞೆಯನ್ನು ಕನ್ನಡದಲ್ಲಿ ಗಟ್ಟಿಯಾಗಿ. ನಮ್ಮ ಈ ಪ್ರದೇಶದ ಇದರಲ್ಲಿ ಪುನಃ ನಾನು ಕಾಸರಗೋಡು ಕರ್ನಾಟಕ ಇದೇನಿಲ್ಲ, ಭಾರತ ದೇಶದಲ್ಲೇ ಇದ್ದೇವೆ ನಾವು, ಆಡಳಿತಾತ್ಮಕವಾದ ವಿಭಾಗ ಅಷ್ಟೇ. ಖಾದರ್ ಅವರು ತುಳುವಿನ ಧ್ವನಿ ಬಂದಾಗ ತಾನು ತುಳುವಿನಲ್ಲಿಯೇ ಧ್ವನಿಯನ್ನು ಸೇರಿಸಿದರು. ನಮ್ಮವರು ಜಾಗೃತಿಯಲ್ಲಿ ಏನು ಕಡಿಮೆ ಆಗಲಿಲ್ಲ. ಇಲ್ಲಿ ಕನ್ನಡಕ್ಕೆ ವಿಧಾನಸಭೆಯಲ್ಲಿ ಮಾನ್ಯತೆ ಇರುವಾಗ ನಮ್ಮ ಕರ್ನಾಟಕದಲ್ಲಿ ತುಳುವಿನಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿಕ್ಕೆ ಯಾಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು ಮಾತ್ರ ನಮ್ಮ ಮನಸ್ಸಿನಲ್ಲಿರುವ ಜಿಜ್ಞಾಸೆ ಅಷ್ಟೇ. ನಾವೇನು ವಿರೋಧವಾಗಿ ಮಾತನಾಡ್ತಿಲ್ಲ, ಅದೆಲ್ಲ ಆಗಬೇಕು. ಅಧಿಕಾರದ ನೆಲೆಯಲ್ಲಿ ಈ ಪ್ರದೇಶದ ಪ್ರಾದೇಶಿಕ ಅಭಿವೃದ್ಧಿಯ ಬಗೆಗಿನ ನೆಲೆಗಳಲ್ಲಿ ಸಾಂಸ್ಕೃತಿಕವಾದಂಥ ಎಲ್ಲ ಸಂಭ್ರಮಗಳ ಉಳಿವಿಗಾಗಿ ಒಂದು ಹಮ್ಮಿಕೊಂಡಂಥ ಕಾರ್ಯಕ್ರಮ ಇದು ಅಲ್ವಾ ರಾಜೇಶ್ ಅವರೇ? ಅದರ ಬಗೆಗೆ ಈ ಪ್ರದೇಶದ ಯಕ್ಷಗಾನ, ತಾಳಮದ್ದಲೆ, ಕೋಲ್ಕಳಿ, ಆಟಿಕಳಂಜ ಅಥವಾ ದೈವಾರಾಧನೆ, ಕಂಬಳ, ಕೋಳಿಕಟ್ಟದಲ್ಲಿ ಜೂಜು ಹೊರತುಪಡಿಸಿ, ಜೂಜಿಗೆ ಮಾನ್ಯತೆ ಇಲ್ಲ. ಕೋಳಿಕಟ್ಟ ನಮ್ಮ ಈ ಭಾಗದ ಒಂದು ಪ್ರಾದೇಶಿಕ ಕಲೆ ಅದು. ಅಥವಾ ಲಗೋರಿ ಆಟ ಅಲ್ವಾ, ಇದು ಎಲ್ಲವೂ, ಅಥವಾ ಇಲ್ಲಿಯ ಉತ್ಸವಾದಿಗಳು, ಇದು ಎಲ್ಲದರ ಬಗೆಗೆ ಒಂದು ಸಾಂಸ್ಕೃತಿಕವಾದಂಥ ಒಂದು ಸಂಭ್ರಮವನ್ನು ನಮ್ಮ ಶಾಲೆಗಳಲ್ಲಿ ಕೇವಲ ವೀರಗಾಸೆಯ ಸ್ಪರ್ಧೆ ಮಾತ್ರ ಆಗುವುದಲ್ಲ, ನಮ್ಮ ಶಾಲೆಗಳಲ್ಲಿ ಯಕ್ಷಗಾನಕ್ಕೂ ಉಳಿದ ವ್ಯವಸ್ಥೆಗಳು ಅದೇ ಮಾನ್ಯತೆ ಬರಬೇಕು ನೆಲೆಯಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮ ಮತ್ತು ಇಲ್ಲಿಯ ಪ್ರದೇಶಾಭಿವೃದ್ಧಿ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಜಾಗೃತಿ ಆಗಿದೆ. ಮನೆಗಳಲ್ಲಿ ನಮ್ಮ ಮಕ್ಕಳು ಅವರವರದೇ ಮಾತೃಭಾಷೆಯಲ್ಲಿ ಮಾತನಾಡ್ತಾರೆ ಅಲ್ವಾ ಮಕ್ಕಳೇ? ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಪಾಲಿ ಎಲ್ಲ ಮಾತೃಭಾಷೆಗಳಿದ್ದಾರೆ. ಕನ್ನಡದ ಮಹಾನ್ ಕವಿ ಅಮೃತರ ಮನೆ ಭಾಷೆ ಮಲಯಾಳ, ಗೊತ್ತಿದೆಯಲ್ಲ ನಿಮಗೆ? ಮನೆಯಲ್ಲಿ ಶ್ರೀಮತಿ ಜೊತೆಯಲ್ಲಿ ಮಲಯಾಳದಲ್ಲಿ ಮಾತನಾಡ್ತಾರೆ ಅವರು. ಈ ದಿನವರು ಬ್ಯಾರಿ ಭಾಷೆಯಲ್ಲಿ ಮಾತಾಡಿದರೆ ಜೋಶಿಯವರು ಮರಾಠಿಯಲ್ಲಿ ಮಾತಾಡ್ತಾರೆ, ನಾನಾಗಲಿ ಶೆಟ್ಟರಾಗಲಿ ನಾವು ತುಳುವಿನಲ್ಲಿ. ಹೀಗೆ ಬೇರೆ ಬೇರೆ ಬೇರೆಗಳಿದೆ. ಈ ಸಂದರ್ಭದಲ್ಲಿ ನಾವು ಆಗಬೇಕಾದದ್ದು ಸರ್ಕಾರದ ಸವಲತ್ತುಗಳ ಬಗೆಗೆ ಮತ್ತು ತಾಂತ್ರಿಕವಾದ ಸಮಸ್ಯೆಗಳ ಬಗೆಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕನ್ನಡ ಸಾಹಿತ್ಯ ಪರಿಷತ್ತು ಈ ಹಿಂದಿನಿಂದಲೂ ಹೋರಾಟ ಮಾಡಿಕೊಂಡು ಬಂದಿದೆ. ಇವತ್ತು ಆಗಬೇಕಾದದ್ದು, ಇವತ್ತು ಪ್ರವಾಸಕ್ಕೋಸ್ಕರ ಅಂತ ಬರುವಂಥ ಕರ್ನಾಟಕದ ಮಂದಿ ಕೇರಳಕ್ಕೆ ಬರುವಾಗ ಅವರ ಶಾಲಾ ಮಕ್ಕಳಿಗೆ ಆಗುವ ತಾಂತ್ರಿಕ ಸಮಸ್ಯೆಗಳು, ಕೇವಲ ಶಾಲಾ ಅಧ್ಯಾಪಕರು ಮಾತ್ರ ಅಲ್ಲ, ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಧ್ಯಾಪಕರಿದ್ದಾರೆ, ಅವರಿಗಾಗುವಂಥ ತಾಂತ್ರಿಕ ಸಮಸ್ಯೆ. ಕೇರಳದ ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ ಬರುವಾಗ ಅವರಿಗೆ ವ್ಯವಸ್ಥೆಗಳಲ್ಲಾಗುವಂಥ ತಾಂತ್ರಿಕ ಸಮಸ್ಯೆಗಳು. ಇನ್ನು ಕರ್ನಾಟಕ ಸರ್ಕಾರದ ಭಾಗ್ಯ ಯೋಜನೆಗಳು, ಸರ್ಕಾರಿ ಬಸ್ಸಿನಲ್ಲಿ ಮಹಿಳೆಯರಿಗೆ ಮುಕ್ತವಾಗಿ ಬರಬಹುದು. ಅದೇ ಕಾಸರಗೋಡಿನ ವಿದ್ಯಾರ್ಥಿಗಳಿಗೆ ಕರ್ನಾಟಕಕ್ಕೆ ವಿದ್ಯಾಭ್ಯಾಸಕ್ಕೆ ಬರಲಿಕ್ಕೆ ಬರುವಾಗ ಮುಕ್ತವಾದಂಥ ವ್ಯವಸ್ಥೆ ಇದೆಯೋ ಉಂಟೋ ಇಲ್ವೋ ಗೊತ್ತಿಲ್ಲ, ಅದು ಮಕ್ಕಳೇ ಹೇಳಬೇಕು. ಇದೇ ಮಕ್ಕಳೇ ಅದು ಭಾಗ್ಯ ಯೋಜನೆ ಸರ್ಕಾರಿ ಬಸ್ಸಿನಲ್ಲಿ ಇಲ್ಲ. ಅದರ ಬಗ್ಗೆ ತಾಂತ್ರಿಕವಾಗಿ ಇವತ್ತು ನಮ್ಮ ಧ್ವನಿ ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದ ಮುಖಾಂತರ ಸರ್ಕಾರಕ್ಕೆ ಮುಟ್ಟಬೇಕಾಗಿದೆ. ಸರ್ಕಾರ ಮಾನ್ಯ ಮಾಡ್ತದೆ, ಅದನ್ನು ಖಂಡಿತ ಮಾನ್ಯ ಮಾಡ್ತದೆ, ಎರಡು ಸಂಶಯ ಇಲ್ಲ. ನಮ್ಮ ಕೆಲಸ ಮುಟ್ಟಿಸಬೇಕಾದದಷ್ಟೇ. ಯಾಕಂದರೆ ಹಲವಾರು ಭಾಗ್ಯ ಯೋಜನೆಗಳ ವ್ಯವಸ್ಥೆ ಯಾಕೆ ನಿತ್ಯ. ಇನ್ನು ಈ ಪ್ರದೇಶದಿಂದ ಎಲ್ಲ ಆಸ್ಪತ್ರೆಗಳು ಅಥವಾ ಇನ್ನೆಲ್ಲ ವೈದ್ಯಕೀಯ ವ್ಯವಸ್ಥೆಗಳಿಗೆ ನಮ್ಮ ಇಲ್ಲಿಯ ಜನರೇ ಹೋಗುವಂಥದ್ದು. ಮಂಗಳೂರು ಏನು ಯಾವುದೋ ಹೊರ ದೇಶದಲ್ಲಿ ಇಲ್ಲ, ಅದಕ್ಕೇನು ಪಾಸ್ಪೋರ್ಟ್ ಬೇಕಾಗಿಲ್ಲ. ದಿನನಿತ್ಯ
ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಂದೇ ಭಾರತ್ ರೈಲು ಕಾಸರಗೋಡಿಂದ ತಿರುವನಂತಪುರಕ್ಕೆ ಹೋಗ್ತದೆ. ಅತ್ಯಂತ ಸುಸಜ್ಜಿತವಾದಂಥ ಕೇಂದ್ರ ಸರ್ಕಾರ ಕೊಟ್ಟ ಯೋಜನೆ. ಆದರೆ ಅದು ಕಾಸರಗೋಡಿಂದ ಸ್ವಾಮಿ ಮಂಗಳೂರಿಂದ ಹೊರಡಬೇಕು ಸ್ವಾಮಿ, ಅದು ಮಂಗಳೂರಿಗೆ ಬರಬೇಕು. ಮಂಗಳೂರು ಕಾಸರಗೋಡು ಬೇರೆ ಅಲ್ಲ, ಹೌದಲ್ವ? ಇದು ಎಲ್ಲರ ಧ್ವನಿ, ಜನರಿಗೆ ಉಪಯೋಗ ಆಗ್ತದೆ. ಇಂತಹ ಕೆಲವಾರು ತಾಂತ್ರಿಕದ ವ್ಯವಸ್ಥೆಗಳ ಸಡಿಲತೆಗೋಸ್ಕರ ಅಥವಾ ಕಾನೂನಿನ ವ್ಯಾಪ್ತಿಯಲ್ಲಿ ಬರುವಂಥ ಕೆಲವಾರು ತಾಂತ್ರಿಕ ತೊಂದರೆಗಳ ನಿವಾರಣೆಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಚನೆ ಮಾಡಿ ಆ ಅಹವಾಲನ್ನು ಸರ್ಕಾರಕ್ಕೆ ಕೊಟ್ಟಾಗ ಅದರಿಂದ ಪರಿಹಾರ ಖಂಡಿತ ಸಿಗ್ತದೆ. ಯಾಕಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ದಿನಬರು ಅಧ್ಯಕ್ಷರಾಗಿದ್ದಾಗ ಕರ್ನಾಟಕ ಸರ್ಕಾರದ ಯಾವುದೇ ಅನುದಾನಗಳು ಈ ಕೇರಳಕ್ಕೆ ಸಂಸ್ಕೃತಿ ಇಲಾಖೆದ್ದಾಗಲಿ ಬರಬೇಕಾದ್ರೆ ತಾಂತ್ರಿಕ ಸಮಸ್ಯೆಗಳಿತ್ತು, ಟೆಕ್ನಿಕಲ್ ಪ್ರಾಬ್ಲಮ್ಸ್. ಯಾವುದು ಆರ್ಥಿಕ ಇಲಾಖೆಯಿಂದ ಅದಕ್ಕೆ ಅನುಮೋದನೆ ಇರ್ತಿರ್ಲಿಲ್ಲ. ದಿನಬರ ಅಧ್ಯಕ್ಷ ಸ್ಥಾನದ ನಂತರ ಅದು ಎಲ್ಲವೂ ಮುಕ್ತವಾಯಿತು. ಬಾಯಾರ್ನಲ್ಲಿ ಕನ್ನಡ ಜಾಗೃತಿ ಸಮ್ಮೇಳನ ಮಾಡಿತು, ನಾವು ಮಾನ್ಯದಲ್ಲಿ ಮಾಡಿತು. ತದನಂತರ ಇವತ್ತಂತೂ ಎಲ್ಲ ಕಡೆಗಳಲ್ಲಿ ಆಗ್ತಾ ಇದೆ, ಸರ್ಕಾರದಿಂದ ನೇರವಾಗಿ ಅನುದಾನವನ್ನು ಬರ್ತದೆ. ಇದು ಶಿವರಾಮ ಅವರಿಗೆಲ್ಲ ಗೊತ್ತಿರಬೇಕು. ತದನಂತರ ಪುಸ್ತಕ ಪ್ರಾಧಿಕಾರದ ಸಂದರ್ಭದಲ್ಲಿ ಸಿದ್ಧಲಿಂಗಯ್ಯನಿರುವಾಗ ಅದೇ ತಾಂತ್ರಿಕ ಸಮಸ್ಯೆಗಳಿತ್ತು. ಕನ್ನಡ ಪುಸ್ತಕ ಪ್ರಾಧಿಕಾರದ ಪುಸ್ತಕಗಳನ್ನು ಕಾಸರಗೋಡಿನ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕೊಡಲಿಕ್ಕೆ ಆಗದಿರುವಂಥ ತಾಂತ್ರಿಕ ಸಮಸ್ಯೆ, ಕೊಡಬಾರ್ದು ಹೇಳುವ ಮನಸ್ಸಲ್ಲ, ಅದು ಎಲ್ಲ ಬಿಡುಗಡೆ ಆಯಿತು. ಇದು ಹೇಗೆ ಬಿಡುಗಡೆ ಆಗ್ತದೆ? ಹಂತ ಹಂತವಾಗಿ ನಾವು ಇಂತಹ ಕಾರ್ಯಕ್ರಮಗಳ ಮುಖಾಂತರ ಸರ್ಕಾರಕ್ಕೆ ಮನದಟ್ಟು ಮಾಡಿದಾಗ ಎಲ್ಲಿಯ ತನಕ ಅಂತೇಳಿದ್ರೆ, ಇಲ್ಲಿ ಧನಂಜಯ ಅವರಿದ್ದಾರೆ, ಇಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಸೇರ್ಪಡೆ ಆಗಬೇಕಾದ್ರೂ ಇದೇ ತಾಂತ್ರಿಕ ಸಮಸ್ಯೆಗಳಿತ್ತು. ಅದರ ನಿವಾರಣೆಯು ಇದನ್ನ ಬರೋ ಅಥವಾ ಸಿದ್ಧಲಿಂಗರವರ ಕಾಲದಲ್ಲಿ ಆಗಿದೆ. ಹೀಗೆ ನಾವು ಇದರ ಬಗೆಗೂ ಯೋಚನೆ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಮಾತನಾಡಲಿಕ್ಕೆ ಬಯಸದೆ. ಈಗಾಗಲೇ ಬಹಳ ಒಳ್ಳೆ ಚಿಂತನೆಗಳನ್ನು ನಮಗೆ ನೀಡಿದ್ದಾರೆ. ಪುನರೂರವರು ಅಧ್ಯಕ್ಷ ಸ್ಥಾನದಿಂದ ಮಾತನ್ನು ಹೇಳಿದ್ದಾರೆ. ತಾಂತ್ರಿಕ ಸಮಸ್ಯೆಗಳ ನಿವಾರಣೆಗಳ ಮುಖಾಂತರ ಕರ್ನಾಟಕ ಸರ್ಕಾರದಿಂದ ಇಲ್ಲಿಯ ಕನ್ನಡಿಗರಿಗೆ ಮನೆಯಲ್ಲಿ ಮಾತಾಡುವ ಮಾತೃಭಾಷೆ ಯಾವುದೇ ಇರಬಹುದು. ಕಾಸರಗೋಡು ಅರ್ಥಾತ್ ಇದೇ ಇನ್ನೊಂದು ಬಂದಿತ್ತು ತಾಂತ್ರಿಕ ಸಮಸ್ಯೆ. ಕಾಸರಗೋಡಿನವರಿಗೆ ಮಾತ್ರ ಇದೆಲ್ಲ ವ್ಯವಸ್ಥೆಗಳು. ಯಾಕಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಗವರ್ಮೆಂಟ್ ಆರ್ಡರ್ ಇದೆ. ಕರ್ನಾಟಕದ ಕನ್ನಡಿಗರಿಗೆ ಸಿಗುವ ಯಾವತ್ತೂ ಸೌಲಭ್ಯಗಳು ಕಾಸರಗೋಡಿನ ಕನ್ನಡಿಗರಿಗೆ ಅದು ಲಭ್ಯ ಅಂತ ಹೇಳುವಂಥ ಸರ್ಕಾರದ ಶಾಸನ ಇದೆ. ಇದಕ್ಕೆ ಹೊಸ ಶಾಸನದ ಅವಶ್ಯಕತೆ ಇಲ್ಲ. ಅದನ್ನು ಹೇಗೆ ನಾವು ಕೊಂಡುಕೊಳ್ಳಬಹುದು? ಈ ರೀತಿಯ ಕಾರ್ಯಕ್ರಮ ಇದ್ದಾಗ ಕೇರಳ ಸರ್ಕಾರ ಮಂಜೇಶ್ವರವನ್ನು ಬೇರೆ ಮಾಡಿತು, ಕಾಸರಗೋಡನ್ನು ಬೇರೆ ಮಾಡಿತು. ಆವಾಗ ಅಲ್ಲಿಯ ಸರ್ಕಾರಿ ಅಧಿಕಾರಿಗಳಿಗೆ ತಾಂತ್ರಿಕ ಸಮಸ್ಯೆ ಬಂತು. ಮಂಜೇಶ್ವರ ಅಂತ ಬರೆದ್ರೆ ಆಗುವುದಿಲ್ಲ, ಕಾಸರಗೋಡು ಬರಬೇಕು ಅಂತ. ಈ ತಾಂತ್ರಿಕ ಸಮಸ್ಯೆಯು ಪರಿಷತ್ತಿನ ಮುಖಾಂತರ ಅದು ನಿವಾರಣೆ ಆಗಿದೆ. ನಾನು ಇಷ್ಟೇ ಹೇಳುವಂಥದ್ದು, ಸರ್ಕಾರ ಅಂತ ಹೇಳಿದರೆ ಅದು ಮಾತೃಸ್ಥಾನದಲ್ಲಿರುವಂಥ ವ್ಯವಸ್ಥೆ. ನಮ್ಮ ಸವಲತ್ತುಗಳ ಕೇಳಿಕೆಗಳನ್ನು ನಾವು ಯಾವತ್ತೂ ಧ್ವನಿಯ ಮುಖಾಂತರ, ಹೋರಾಟ ಅಂದರೆ ಬಸ್ಸಿಗೆ ಕಲ್ಲು ಹೊಡೆದಲ್ಲ, ಧ್ವನಿಯ ಮುಖಾಂತರ ನಾವು ನಿಜ ಅರ್ಥದಲ್ಲಿ ಸಂವಿಧಾನಾತ್ಮಕವಾಗಿ ಅದನ್ನು ಪಡೆದುಕೊಳ್ಳೋಣ. ನಮ್ಮ ಮನೆಯಲ್ಲಿ ನಮ್ಮ ಮಾತೃ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋಣ. ಆಹಾರ ಪದ್ಧತಿ, ಆಟಿ ಕಳಂಜ, ಆಟಿ ತಿನಿಸು ಅಂತ ನಾವು ಮಾಡ್ತೇವೆ. ಆಟಿ ತಿನಿಸು ಮಾಡಿ ಮರುದಿವಸ ಮಗದೊಮ್ಮೆ ಮನೆಯಲ್ಲಿ ಅದೇ ಪುಲಾವು, ಅದೇ ಬಿರಿಯಾನಿ, ಅದೇ ಗೋಬಿ ಮಂಚೂರಿ ಅಲ್ಲ. ನಮ್ಮ ಮುಲ್ತ ಕೆಸುತ್ತ ಪತ್ರೊಡೆಲ್ಲ ಆಪುಂಡತ್ತ. ಇದರ ಬಗ್ಗೆ ನಾವು ಯೋಚನೆ ಮಾಡಿದಾಗ ನಮ್ಮದೇ ಆಹಾರ ಪದ್ಧತಿ, ನಮ್ಮದೇ ಧಿರಿಸು, ನಮ್ಮದೇ ಮಾತೃಭಾಷೆ, ನಮ್ಮದೇ ಜೀವನ ಶೈಲಿ, ಇದನ್ನು ನಾವು ಅವಲಂಬಿಸಿಕೊಂಡಾಗ ಶಾಲೆಗಳಲ್ಲಿ ಯಾವುದೇ ಮಾಧ್ಯಮ ಇರಲಿ, ಶಾಲೆಗಳು ನಮಗೆ ಬದುಕನ್ನು ಕಟ್ಟಿಕೊಡುವುದಲ್ಲ, ಶಾಲೆಗಳು ನಮಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡುತ್ತದೆ ಅಷ್ಟೇ. ಆದರೆ ಬದುಕನ್ನು ಕಟ್ಟಿಕೊಡುವಂಥದ್ದು ಇಂತಹ ಸಾಂಸ್ಕೃತಿಕವಾದಂಥ ಸಂಪನ್ನತೆ, ಅದು ಕನ್ನಡ ಸಾಹಿತ್ಯ ಪರಿಷತ್ತು ಇರ್ಬೋದು, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಅಥವಾ ಕೇರಳ ಸರ್ಕಾರದ ಯಾವತ್ತು ಕರ್ನಾಟಕದಲ್ಲಿ ಯಕ್ಷಗಾನಕ್ಕೆ ಮಾನ್ಯತೆ ಕೊಟ್ಟಿತು ಅಂತ ಕೇರಳ ಸರ್ಕಾರ ಯಕ್ಷಗಾನ ಅಕಾಡೆಮಿಯನ್ನು ಕೇರಳದಲ್ಲಿ ಮಾಡಿತ್ತದು ಬಹಳ ಸ್ವಾಗತಾರ್ಹವಾದದ್ದು. ತುಳು ಅಕಾಡೆಮಿಯನ್ನು ಮಾಡಿತು, ಬಹಳ ಸ್ವಾಗತಾರ್ಹವಾದದ್ದು. ಇಂತಹ ಪರಸ್ಪರ ಸಂಬಂಧಗಳಿದ್ದಾಗ ನಮ್ಮ ಮಾತೃ ಸಂಸ್ಕೃತಿ ಉಳಿತದೆ. ಆ ಉಳಿಯುವಿಕೆಗೆ ಇವತ್ತಿನ ಕಾರ್ಯಕ್ರಮ ಅದು ಧ್ವನಿಯಾಗಲಿ, ಆ ಧ್ವನಿ ನಮಗೆ, ನಮ್ಮ ಮಕ್ಕಳಿಗೆ, ಅಥವಾ ಈ ಎಲ್ಲ ಭಾಗ್ಯ ಯೋಜನೆಗಳು ನಮ್ಮ ಜನರಿಗೆ ಅದು ಲಭಿಸುವಂತೆ ಆಗಲಿ ಅಂತ ಹೇಳ್ತಾ ಈ ನೆಲೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಸಂಘಟಿಸಿದಂಥ ಎಲ್ಲ ವ್ಯವಸ್ಥೆ ನಾವು ಅದರ ಭಾಗವೇ. ನಾನು ಶುಭಾಶಯಗಳನ್ನು ಹೇಳಿ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್. ಕರ್ನಾಟಕದ ಸವಲತ್ತುಗಳನ್ನು ಗಡಿ ಪ್ರದೇಶದವರು ಕ್ರಿಯಾತ್ಮಕವಾಗಿ ಪಡೆದುಕೊಳ್ಳುವ ಬಗ್ಗೆ ಹೇಗೆ ಎನ್ನುವುದರ ಕುರಿತು ಪರಿಷತ್ತು ಮತ್ತು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅದು ತಾನು ಆಲೋಚನೆ ಮಾಡಬೇಕು ಎನ್ನುವ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಇದೀಗ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಶ್ರೀ ದೇವಿಪುರ ತಲಪಾಡಿ ಇದರ ಪ್ರಧಾನ ಅರ್ಚಕರಾದ ಶ್ರೀ ಗಣೇಶ್ ಭಟ್ ಅವರು ಅನ್ಯ ಕಾರ್ಯನಿಮಿತ್ತ ತೆರಳುತ್ತಾ ಇದ್ದಾರೆ. ಅವರಿಗೆ ಪುಸ್ತಕ ಗೌರವವನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಈ ಇಡೀ ಉತ್ಸವವನ್ನು ಸಂಘಟಿಸುವಲ್ಲಿ ಅವರ ಕರ್ತೃತ್ವ ಶಕ್ತಿ ಕೂಡ ಇದೆ. ಅವರನ್ನು ಅತ್ಯಂತ ಗೌರವದಿಂದ ವಂದಿಸ್ತಾ ಇದ್ದೇವೆ. 3 ಜನ ತಮ್ಮ ಮಾತುಗಳನ್ನು ಹಂಚಿಕೊಳ್ಳುವರಿದ್ದಾರೆ. ಇದೀಗ ಆರಂಭದಲ್ಲಿ
ತಲಪಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಟಿ ಇಸ್ಮಾಯಿಲ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕನ್ನಡ ಖಂಡಿತವಾಗಿ ನಾವು ಕರ್ನಾಟಕದವರು ಕನ್ನಡ ನಾವು ಇದನ್ನು ಉಳಿಸಲೇಬೇಕು. ಯಾಕೆಂದರೆ ಇದು ಹೇಗೆ ಉಳಿಬೇಕಂತ ಹೇಳಿದರೆ ಒಬ್ಬರನ್ನು ಸಿಕ್ಕುವಾಗ ಇನ್ನೊಬ್ಬರು ಸಿಕ್ಕುವುದಿಲ್ಲ. ನಾಳೆ ಮೀಟಿಂಗ್ ಅಂತ ಹೇಳಿದರೆ 25 ಜನಕ್ಕೆ ಕಾಲ್ ಕೊಟ್ಟರೆ 10 ಜನ ಮಾತ್ರ ಸೇರ್ತಾರೆ, ಉಳಿದವರಿಗೆ ಕೆಲಸ ಇದೆ. ಅದಲ್ಲ, ಒಂದು ಮೀಟಿಂಗ್ ಕರೆದರೆ ಆ ಮೀಟಿಂಗಿನಲ್ಲಿ ಪ್ರತಿಯೊಬ್ಬರು ಅಟೆಂಡ್ ಆಗಬೇಕು. ಆ ಮೀಟಿಂಗಿನಲ್ಲಿ ತಮಗೆ ತುಂಬ ಜನರಲ್ ನಾಲೆಜ್ ಸಿಗ್ತದೆ. ಯಾವುದೇ ಒಂದು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಅದು ನಿಮ್ಮ ಯಾವುದೇ ಸಂಘಟನೆಯ ಮೀಟಿಂಗ್ ಆಗ್ಬೋದು. ಮೀಟಿಂಗಿಗೆ ದಯವಿಟ್ಟು ನಮ್ಮದು ಯಾವುದೇ ಸೀರಿಯಸ್ ಕಾರ್ಯಕ್ರಮವನ್ನು ಬಿಟ್ಟು ಯಾವುದೇ ಒಂದು ಮೀಟಿಂಗಿಗೆ ನೀವು ಮಿಸ್ ಮಾಡಿದರೆ ನಿಮಗೆ ಅದು ನಷ್ಟ. ಯಾಕಂತ ಹೇಳಿದರೆ ಒಂದು 100 ಜನ ಸೇರುವಾಗ ಒಂದು ಮೀಟಿಂಗಲ್ಲಿ 100 ಅಭಿಪ್ರಾಯಗಳು ಬರ್ತದೆ. ನಾನು ಈಗ ಸ್ಟೇಜಿಯಲ್ಲಿ ಕೂತ್ಕೊಂಡು ನನಗೆ ತುಂಬ ಖುಷಿಯಾಯಿತು. ಎಷ್ಟೋ ಜನ ಮಾತಾಡಿದರು, ನನಗೆ ತುಂಬ ನಾಲೆಜ್ ಸಿಕ್ಕಿತು. ಹೀಗೆ ಶಾಲೆಯಲ್ಲಿ ಕಲಿತರೆ ಮಾತ್ರ ನಾಲೆಜ್ ಅಲ್ಲ, ನಮಗೆ ಜನರಲ್ ನಾಲೆಜ್ ಇಂಪಾರ್ಟೆಂಟ್. ಹಾಗಾಗಿ ಕನ್ನಡಕ್ಕೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಯಾಕೆಂತ ಹೇಳಿದರೆ ನಾವು ಕರ್ನಾಟಕದವರು, ನಾವು ಫಸ್ಟಿಗೆ ಮನುಷ್ಯತ್ವವನ್ನು ಬೆಳೆಸಬೇಕು. ಎಲ್ಲರ ಹತ್ರ ಒಂದು ಒಳ್ಳೆ, ನಮ್ಮಲ್ಲಿ ಏನು ಇಲ್ಲದಿದ್ದರೆ ಮಾತಿನಲ್ಲಿ ಒಂದು ಸ್ವೀಟ್ ಮಾತು, ಎಲ್ಲರ ಹತ್ರ ಮಾತಾಡಬೇಕು, ಸ್ವೀಟ್ ಮಾತು. ಇದರಿಂದ ನಮಗೆ ಒಳ್ಳೆ ಬೆನಿಫಿಟ್ ಇದೆ. ಸೊ ಹಾಗಾಗಿ ನಮ್ಮ ಈ ಹಿರಿಯರು ಯಾವಾಗ ಮೀಟಿಂಗ್ ಕರೀತಾರೆ ಆ ಮೀಟಿಂಗಿನಲ್ಲಿ ನೀವು ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಈ ಸಂಘಟನೆಯನ್ನು ಸಮುದ್ರದಂತೆ ಮುಂದೆ ಕೊಂಡೋಗಲಿಕ್ಕೆ ನೀವೆಲ್ಲ ರೆಡಿಯಾಗಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೊಂಡು ಒಂದು ಉದಾಹರಣೆ ಹೇಳಿಕೊಂಡು ನಾನು ಕೊನೆಗೊಳಿಸ್ತೇನೆ. ಚಾಲೆಂಜ್ ಯಾಕಂತ ಹೇಳಿದರೆ, ಸೌತ್ ಆಫ್ರಿಕಾದ ನೆಲ್ಸನ್ ಮಂಡೇಲಾ ಕಪ್ಪುವರು ಬಿಳಿಯರು ಅಂತ ಹೇಳಿ ಅದು ಗಲಾಟೆ ಆಯಿತು ಎಷ್ಟೋ ವರ್ಷಕ್ಕೆ ಮುಂಚೆ. ನನ್ನಾಗೆ ಒಂದು 20 ಇಯರ್ಸ್ ಫಾಸ್ಟು, 25 ಇಯರ್ಸ್ ಫಾಸ್ಟು. ಕರಿಯರು ಮತ್ತು ಬಿಳಿಯರಿಗೆ ಗಲಾಟೆ ಆಗಿ ನೆಲ್ಸನ್ ಮಂಡೇಲಾ 27 ವರ್ಷ ಜೈಲುವಾಸ ಸೆರೆಮನೆ ಸೇರಿದರು. ಆದರೆ ಬಿಡಲಿಲ್ಲ ಅವರು. 27 ವರ್ಷ ಕಳೆದು ಜೈಲಿನಿಂದ ಬಂದು ಮತ್ತೆ ಸೌತ್ ಆಫ್ರಿಕಾದ ಪ್ರಧಾನಮಂತ್ರಿ ಆದರು. ಹೇಗೆ ಆದರು? ಟು ದ ಚಾಲೆಂಜ್. ಆ ಚಾಲೆಂಜ್ ನಮ್ಮ ಹೃದಯದಲ್ಲಿ ಇರಬೇಕು. ಅದಿದ್ದರೆ ಮಾತ್ರ ನಮ್ಮ ಈ ಸಂಘಟನೆಯನ್ನು ಬೆಳೆಸಲಿಕ್ಕೆ ಸಾಧ್ಯ. ಹಾಗಾಗಿ ನೀವೆಲ್ಲರೂ ಈಕ್ವಾಲಿಟಿ ಹಾರ್ಟಿನಿಂದ ಈ ಸಂಘಟನೆಯನ್ನು ಬೆಳೆಸಬೇಕಂತ ಹೇಳಿಕೊಂಡು, ಅವಕಾಶಕ್ಕಾಗಿ ಧನ್ಯವಾದ ಹೇಳಿಕೊಂಡು, ಈ ಕನ್ನಡದ ಇದು ಉತ್ತಮವಾಗಿ ಬೆಳೆಯಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳಿಕೊಂಡು, ಅವಕಾಶಕ್ಕಾಗಿ ಧನ್ಯವಾದ ಹೇಳಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ಜೈ ಕರ್ನಾಟಕ, ಜೈ ಭಾರತ್. ಶುಭಾಶಯದ ಮಾತುಗಳಿಗೆ ವಂದನೆಗಳು ಶ್ರೀ ಟಿ ಇಸ್ಮಾಯಿಲ್ ಅವರಿಗೆ. ಈ ಸಭೆಯಲ್ಲಿ ಡಾಕ್ಟರ್ ಹನುಮಂತ ರಾಯಪ್ಪ ಪಾವಗಡ ಅವರು, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಬೇಸಿಕ್ ಸರ್ವಿಸ್ ಡಿವಿಷನ್, ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಬೆಂಗಳೂರು, ಇವರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ನಾವು ಗುರುತಿಸ್ತಾ ಇದ್ದೇವೆ. ಹಾಗೆಯೇ ಕಾಸರಗೋಡಿನ ಹಿರಿಯ ಹೋರಾಟಗಾರರಾಗಿರುವ, ನಮ್ಮ ಈ ಸಂಘಟನೆಯ ಭಾಗವಾಗಿರುವ ಪ್ರೊಫೆಸರ್ ಎ ಶ್ರೀನಾಥ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಗುರುತಿಸ್ತಾ ಇದ್ದೇವೆ. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡುವುದಕ್ಕಿರುವವರು ಶ್ರೀ ಅರಿಬೈಲು ಗೋಪಾಲ ಶೆಟ್ಟಿಯವರು. ತಲಪಾಡಿಯ ಈ ಗಡಿನಾಡಿನ ವಿಶ್ವಾಸ ಆಡಿಟೋರಿಯಂನಲ್ಲಿ ಕನ್ನಡಕ್ಕೆ ವಿಶ್ವಾಸವನ್ನು ತುಂಬುವ ಒಂದು ಪ್ರಯತ್ನಕ್ಕೆ ಅವರು ಆತ್ಮವಿಶ್ವಾಸ ತುಂಬುವ ಒಂದು ನೆಲೆಯಿಂದ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ನಮ್ಮ ಇದೊಂದು ಭಾಗ್ಯ. ಯಾಕಂತ ಹೇಳಿದರೆ ಆಚೆ ಕೇರಳ ಕರ್ನಾಟಕದ ಗಡಿ ಭಾಗ, ಒಂದು ಕಾಲು ಆಚೆ ಇಟ್ಟರೆ ಕರ್ನಾಟಕ, ಒಂದು ಕಾಲು ಈಚೆ ಇಟ್ಟರೆ ಕೇರಳ. ಇಂಥ ಒಂದು ಭಾಗದಲ್ಲಿ ಗಡಿನಾಡ ಕನ್ನಡದ ಈ ಒಂದು ಉತ್ಸವವನ್ನು ಮಾಡುವ ಅಂತ ಹೇಳಿ ಶ್ರೀನಾಥ್ ಅವರ ಅಧ್ಯಕ್ಷರು ಬರುವಾಗ ಬಹಳ ಸಂತೋಷ ಆಯಿತು. ನಾನು ಏನು ಬೇಕಾದರೂ, ಎಲ್ಲಿ ಬೇಕಾದರೂ, ಯಾವ ವ್ಯವಸ್ಥೆ ಬೇಕಾದನ್ನೆಲ್ಲ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ನಮ್ಮ ಹೊಲವನ್ನು ಅದು ನಿಮ್ಮದಂತ ತಿಳ್ಕೊಳ್ಳಿ ಅಂತ ನಾವು ಬಿಟ್ಟುಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ, ಕನ್ನಡದಲ್ಲಿ ನಮ್ಮ ಕಾಸರಗೋಡು ಅಂತೇಳಿದರೆ ನಮ್ಮ ಮಾಧ್ಯಮಗಳಲ್ಲಿ, ಕನ್ನಡ ಮಾಧ್ಯಮ ಪೇಪರ್ಗಳಲ್ಲಿ ಮೊದಲು ಕಾಸರಗೋಡನ್ನು ಹಿಡಿದು ಕರ್ನಾಟಕದ ಎಲ್ಲ ಒಂದೇ ಇದರಲ್ಲಿ ಬರ್ತಾಯಿತ್ತು. ಅದರಲ್ಲಿ ಒಂದು ಕಾಸರಗೋಡಿಗೊಂದು, ಕೂರ್ಗಿಗೆ ಒಂದು, ಮತ್ತೊಂದು ಅಂತ ಇರಲಿಲ್ಲ. ಆಗ ಎಲ್ಲ ನಮ್ಮ ಕನ್ನಡದ ಗಣ್ಯರ ಯಾರ್ಯಾರು ಎಲ್ಲೆಲ್ಲಿ ಏನೆಲ್ಲ ಆಗ್ತದೆ ಅಂತ ನಮಗೆ ಅನುಭವ ಆಗ್ತಾಯಿತ್ತು ಕನ್ನಡಿಗರಿಗೆ.
ಅದನ್ನು ಮಾಧ್ಯಮವು ಕಟ್ ಮಾಡಿ ನಮಗೊಂದು ಕರ್ನಾಟಕ ಮಂಗಳೂರಿಗೊಂದು ಮತ್ತೊಂದು ಕೊಡ್ತಾ ಬಂತು. ಆದರೆ ಅದನ್ನು ಮೊದಲಾಗಿ ನಾನು ಮಾಧ್ಯಮದವರಿಗೆ ಹೇಳುವುದು, ಅದನ್ನು ಕಾಸರಗೋಡನ್ನು ಬಿಡಬೇಡಿ, ಕಾಸರಗೋಡನ್ನು ಕನ್ನಡದ ಒಟ್ಟಿಗೆ ನಮ್ಮ ಇದರೊಟ್ಟಿಗೆ ಸೇರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶ್ರೀ ಶಿವಶಾಮಶೇಖರ್ ಮತ್ತು ಈಗ ಅವರ ಪ್ರತಿನಿಧಿ ಬಂದಿದ್ದಾರೆ ಇವರು, ನಾನು ಅವರನ್ನು ಕೂಡ ನೆನೆಸಬೇಕು. ಕೆಲವು ವರ್ಷಗಳಲ್ಲಿ ಕಾಸರಗೋಡನ್ನು ಕರ್ನಾಟಕದೊಟ್ಟಿಗೆ ಸೇರಿಸಲಿಕ್ಕೆ ಅದಕ್ಕೆ ಸಹಕಾರವನ್ನು ಕೊಟ್ಟಂಥ ಅವರಿಗೆ ನಾನು ಈ ಸಂದರ್ಭದಲ್ಲಿ ಸುಬ್ಬಯ್ಯ ಕಟ್ಟೆಯ ನೇತೃತ್ವದಲ್ಲಿ ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಅವರಿಗೆ ನಾನು ಮೊದಲಾಗಿ ಅಭಿನಂದನೆಯನ್ನು ಶ್ರೀ ಸೋಮಶೇಖರ್ ಅವರ ತಂಡಕ್ಕೆ ಕೊಡ್ತಿದ್ದೇನೆ. ಅದೇ ರೀತಿ ನಮ್ಮ ಒಬ್ಬರು ನಾರ್ತ್ ಇಂಡಿಯಾದ SP ಮಂಗಳೂರಿಗೆ ಬಂದಿದ್ದರು, ಕಾಸರಗೋಡಿಗೆ ಬಂದರು. ಅಲ್ಲಿ ನಮ್ಮವರು ಮಾತಾಡುವಾಗ ಅವರು ಹೇಳಿದರು, ನೀವು ಕನ್ನಡ ತುಳು ಮಾತಾಡ್ತಿರಲ್ಲ, ಇದು ಕೇರಳ ಅಲ್ವಾ ಅಂತ ಕೇಳಿದರು. ಆಗ ನಾವು ಹೇಳಿದ್ದೇವೆ, ಕೇರಳ ಅಂತ ರೆಕಾರ್ಡಿಗೆ ಮಾತ್ರ ನಾವು ಕರ್ನಾಟಕದ ಒಂದು ಭಾಗ, ತುಳು ಕನ್ನಡ ಮಾತಾಡುವವರೇ ನಾವು ಇಲ್ಲಿರುವುದು, ನಿಮಗೆ ಗೊತ್ತಿಲ್ಲ. ಈಗ ಕರ್ನಾಟಕ ಸರ್ಕಾರದ ಅವರು ಹೇಳ್ತಾರೆ ನೀವು ಕೇರಳದವರು ಅಂತ. ನಾನು ಮೊನ್ನೆ ಬ್ಯಾಂಗ್ಳೂರಿಗೆ ಹೋಗುವಾಗ ಕಾಸರಗೋಡ ಅಂತ ಕೇಳ್ತಾರೆ, ಕೇರಳವ ಅಂತ ಕೇಳ್ತಾರೆ. ದಯವಿಟ್ಟು ಕರ್ನಾಟಕ ಸರ್ಕಾರದವರಿಗೆ ಮನವಿ ನಾನು ಏನಂತ ಹೇಳಿದರೆ, ನಮ್ಮ ಕನ್ನಡದ ಮಕ್ಕಳು, ಸಾವಿರಾರು ಕನ್ನಡದ ಮಕ್ಕಳು ಕಾಸರಗೋಡಿನಿಂದ, ಕಾಂಜಂಗಾಡಿನಿಂದ, ಬೇಕಾದರೆ ಕಣ್ಣೂರಿನಿಂದಲೂ ಕಾಸರಗೋಡಿಗೆ ಬಂದು ಕನ್ನಡ ಕಲಿತಾ ಇದ್ದಾರೆ, ವಿದ್ಯೆ ಕಲಿತಾ ಇದ್ದಾರೆ, ಉದ್ಯೋಗಕ್ಕಾಗಿ ಕರ್ನಾಟಕವನ್ನು ಅವಲಂಬಿಸಿದ್ದಾರೆ. ಆದ್ದರಿಂದ ನೀವು ಕರ್ನಾಟಕ ಸರ್ಕಾರ ನಮ್ಮ ಕಾಸರಗೋಡು ಜಿಲ್ಲೆಯನ್ನು ಕರ್ನಾಟಕದ ಭಾಗವಾಗಿ ಅವರಿಗೆ ಯಾವುದೇ ಪರ್ಸೆಂಟೇಜ್ ಇಲ್ಲದೆ ಎಲ್ಲರನ್ನು ತಮ್ಮವರಂತೆ ಹೇಳಿ ಅವರಿಗೆ ಬೇರೆ ಬೇರೆ ರೀತಿಯ ಉದ್ಯೋಗದಲ್ಲಿ ನಮ್ಮ ಕನ್ನಡಿಗರನ್ನು ಕರ್ನಾಟಕ ಸರ್ಕಾರ ಸೇರಿಸ್ಕೊಳ್ಬೇಕಂತ ಈ ರೀತಿಯಲ್ಲಿ ಒಂದು ಮನವಿಯನ್ನು ಮಾಡುತ್ತಾ, ಯಾವ ಸವಲತ್ತುಗಳು ಕನ್ನಡಿಗರಿಗೆ ಕೊಡ್ತೀರಾ ಅದನ್ನು ಕಾಸರಗೋಡಿಗೂ ಕೂಡ, ಕಾಸರಗೋಡಿನ ಕನ್ನಡಿಗರಿಗೂ ಕೊಡಬೇಕು. ಶಾಲೆಗೆ ಹೋಗುವ ಮಕ್ಕಳಿಗೆ ಬಸ್ಸಿನಲ್ಲಿ ಫ್ರೀ ಉಂಟಾ ಅದನ್ನು ಕೊಡಬೇಕು. ಬೇರೆ ಬೇರೆ ಕಾಲೇಜು, ಬೇರೆ ಬೇರೆ ಉದ್ಯಮಗಳು, ಇವುಗಳಲ್ಲೆಲ್ಲ ಯಾವ ರೀತಿ ಇದೆಯೋ ಅದು ನಮ್ಮ ಕನ್ನಡಿಗರು ಅಂತ ಹೇಳಿ ಕರ್ನಾಟಕ ಸರ್ಕಾರ ನಮ್ಮನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಕೇಳುತ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಇಲ್ಲಿ ಕನ್ನಡದ ಹೋರಾಟಗಾರರು ನಮ್ಮ ಮುರಳೀಧರ ಬಳ್ಳಕರಾರಿದ್ದರು. ಎಲ್ಲಿವರೆಗೆ ಅಂದರೆ ಕನ್ನಡದ ಶಾಲೆಗಳಿಗೆ ಕರ್ನಾಟಕವನ್ನು ಕಲಿಸಲಿಕ್ಕೆ ಮಲಯಾಳಿ ಕಲಿತವರನ್ನು ಕನ್ನಡಕ್ಕೆ ಮಾಸ್ಟರ್ಗಳನ್ನು ಮಾಡಿದಂಥ ವಿಚಾರ ಇದೆ. ಶಾಲೆಯ ಮಕ್ಕಳು ಮಾಸ್ಟರನ್ನು ಗೇಟಿನಿಂದ ಹೊರಗೆ ದೂಡುವಂಥ ಒಂದು ಟೀಚರನ್ನು ಹೊರಗೆ ದೂಡುವಂಥ ಕೆಲಸ ಕೂಡ ಇಲ್ಲಿ ನಡೆದಿದೆ. ಅದನ್ನು ಈಗ ಒಳ್ಳೆಯ ಒಂದು ವಿಚಾರ ಅಂದರೆ ಕೇರಳ ಹೈಕೋರ್ಟು ಸರ್ಕಾರಕ್ಕೆ ಆದೇಶ ನೀಡಿದೆ, ಯಾವುದೇ ಕನ್ನಡದ ಶಾಲೆಗೆ ಮಲಯಾಳಿ ಅಧ್ಯಾಪಕರನ್ನು ನೇಮಿಸಬಾರದು ಅಂತೇಳಿ ನಾವು ಕೇರಳ ಹೈಕೋರ್ಟ್ ಆದೇಶ ನೀಡಿದೆ. ಆ ಆದೇಶಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆದ್ದರಿಂದ ಕೇರಳ ಸರ್ಕಾರ ಕೂಡ ಇದು ಕರ್ನಾಟಕದಲ್ಲಿ ಆಗುವುದರಿಂದ ಕೇರಳ ಸರ್ಕಾರಕ್ಕೂ ಕೂಡ ಏನು ವಿಜ್ಞಾಪನೆ ಅಂತ ಹೇಳಿದರೆ, ಎಲ್ಲ ಸರ್ಕಾರಿ ಕಲೆಕ್ಟ್ರೇಟು ಎಲ್ಲಿ ಕೂಡ ಸರ್ಕಾರಿ ವಿಲೇಜ್ ಆಫೀಸು, ತಹಸೀಲ್ದಾರ್ ಆಫೀಸು ಅಥವಾ ಬೇರೆ ಬೇರೆ ಶಾಲೆ, ಬೇರೆ ಬೇರೆ ವಿಚಾರಗಳಲ್ಲಿ ಕನ್ನಡದ ಬೋರ್ಡ್ಗಳನ್ನು ಹಾಕಬೇಕು. ಇದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕೂಡ ಇದಕ್ಕೆ ನಮ್ಮೊಟ್ಟಿಗೆ ಸಹಕರಿಸಬೇಕು. ಕೇರಳದ ಮುಖ್ಯಮಂತ್ರಿಯವರಿಗೆ ಈ ಆದೇಶವನ್ನು ಕೊಡಬೇಕು. ಯಾಕಂತ ಹೇಳಿದರೆ ಯಾವ ಆಫೀಸಿಗೆ ಹೋದರೂ ಮಲಯಾಳ ಗೊತ್ತಿಲ್ಲದವರು, ನಾನು ಹೇಳುವುದು ಎಲ್ಲ ಭಾಷೆಯು ನಮ್ಮ ಕಣ್ಣಿದ್ದಾಗೆ, ಆದರೆ ಸ್ವಲ್ಪ ಕನ್ನಡದವರಿಗೆ ಅನುಕೂಲವಾಗುವ ಹಾಗೆ ಎಲ್ಲ ಬೋರ್ಡ್ಗಳನ್ನು ಕನ್ನಡದಲ್ಲಿ ಹಾಕುವ ಹಾಗೆ ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅಂತ ಹೇಳುತ್ತಾ, ಕರ್ನಾಟಕ ಸರ್ಕಾರಗಳು ಎರಡೂ ಸೇರಿ ನಮ್ಮನ್ನು ಹೀನಾಯ ಸ್ಥಿತಿಗೆ ಕೊಂಡೋಗದೆ ಉನ್ನತ ಮಟ್ಟಕ್ಕೆ ಕೊಂಡೋಗುವಂತೆ ಸಹಕರಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರದ ಮಂತ್ರಿಗಳು ಇದನ್ನು ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಬಂಧು ಮಿತ್ರರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ವಿರಮಿಸ್ತಾ ಇದ್ದೇನೆ. ಸಾಹಿತ್ಯ ಪರಿಷತ್ತಿನ ಜೊತೆಗೆ ಅನೇಕ ವರ್ಷಗಳಿಂದ ತಮ್ಮ ಸಂಬಂಧವನ್ನು ಇಟ್ಟುಕೊಂಡಿರುವ, ಇತ್ತೀಚೆಗೆ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಬಳಿಕ ತುಂಬ ಕ್ರಿಯಾಶೀಲವಾಗಿ ಸಾಹಿತ್ಯ ಪರಿಷತ್ತನ್ನು ಈ ಭಾಗದಲ್ಲಿ ಮುನ್ನಡೆಸ್ತಾ ಇದ್ದಾರೆ. ತಾಲೂಕುಗಳಿಗೆ ಕನ್ನಡದ
ಕಾರ್ಯಕ್ರಮಗಳು ನಡೆಯುವ ಹಾಗೆ ನೋಡಿಕೊಳ್ತಾ ಇದ್ದಾರೆ. ದೂರದ ಈ ತಲಪಾಡಿಯಲ್ಲಿ ಬಂದು ತಮಗೆ ಪರಿಚಯವೇ ಅಲ್ಲದ ಒಂದು ಊರಿನಲ್ಲಿ ಇಂತಹ ಒಂದು ಸಂಘಟನೆಯನ್ನು ಮಾಡಬೇಕಿದ್ರೆ ಅವರ ಸಂಘಟನಾ ಶಕ್ತಿ ಎಷ್ಟು ಎನ್ನುವುದು ಅರ್ಥ ಆಗುತ್ತೆ. ಎಲ್ಲರನ್ನ ಒಳಗು ಮಾಡಿಕೊಂಡು ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಸಂಘಟನೆಯ ಕಾರ್ಯವನ್ನು ಸಾರಥ್ಯವನ್ನು ಮುನ್ನಡೆಸ್ತಾ ಇರತಕ್ಕಂಥ ಡಾಕ್ಟರ್ MP ಶ್ರೀನಾಥ್ ಅವರಿಂದ ಇದೀಗ ಅಧ್ಯಕ್ಷೀಯ ಭಾಷಣ. ಈ ಒಂದು ಕಾರ್ಯಕ್ರಮ ಕೇವಲ 20 ದಿವಸದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಿಗದಿಯಾಗಿದೆ. ಕಳೆದ ಆಗಸ್ಟ್ 6 ತಾರೀಕಿಗೆ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಇಲ್ಲಿ ಕರೆದಿದ್ದೆವು. ಕಾರ್ಯಕ್ರಮ ಎಲ್ಲಿ ಮಾಡೋದು, ಹೇಗೆ ಮಾಡೋದು ಅಂತ ಅಭಿಪ್ರಾಯ ಬಂದಾಗ ಈ ವಿಶ್ವಾಸ ಆಡಿಟೋರಿಯಂನ ಮಾಲಕರಾದ ಅರಿಬೈಲು ಗೋಪಾಲ್ ಶೆಟ್ಟಿ ಅವರು 26ನೇ ತಾರೀಕು ನೀವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡೋದಿದ್ರೆ ನನ್ನ ಪೂರ್ಣ ರೀತಿಯ ಸಹಕಾರ ಕೊಡ್ತೇನೆ ಎನ್ನುವಂಥ ಒಂದು ಮಾತನ್ನು ಹೇಳಿದರು. ಬಹುಶಃ ನಾನು 2 ಸಲ ಆಲೋಚನೆ ಮಾಡಿದೆ, ಕೇವಲ 20 ದಿವಸದಲ್ಲಿ ನಾವು ಹೇಗೆ ತಯಾರಿ ಮಾಡಬಹುದು ಅಂತೇಳಿ. ಆಗ ಅವರು ಹೇಳಿದ ಮಾತು ಒಂದೇ, ನಾನಿದ್ದೇನೆ, ನಿಮಗೆ ಯಾವ ರೀತಿಯ ಸಹಕಾರ ಬೇಕು ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ ಅಂತೇಳಿ. ಬಹುಶಃ ನಾನು 20 ವರ್ಷಗಳಿಂದ 25 ವರ್ಷಗಳಿಂದ 35 ವರ್ಷಗಳ ಹಿಂದೆ ನಾನು ಇದೇ ತುಮ್ಮಿನಕಾಡು ಶಾಲೆ ಹೈಸ್ಕೂಲು ಇಲ್ಲಿ 1 ವರ್ಷ ನಾನು ಅಧ್ಯಯನ ಮಾಡಿದ್ದೇನೆ, ಶಾಲೆಗೆ ಹೋಗಿದ್ದೇನೆ. ಇಲ್ಲಿ ನನಗೆ ಇಲ್ಲಿಂದ ನಾನು ಉಜಿರೆಗೆ ಅಥವಾ ನನ್ನ ಊರು ಅರಸಿನಮಕ್ಕಿ ಹೋಗುವಾಗ, ತಲಪಾಡಿಯಾಗಿ ಹೋಗುವಾಗ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆ ರೀತಿಯ ಯೋಚನೆ ಹಿಂದಿನಿಂದಲೂ ಕೂಡ ಇತ್ತು. ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದವರು 19 ಜಿಲ್ಲೆಗಳಿಗೆ ಅನುದಾನ ಕೊಟ್ಟಿದ್ದರು. ಅದರಲ್ಲಿ ನಮ್ಮ ಜಿಲ್ಲೆ ಕೂಡ ಸೇರಿತ್ತು. ಚುನಾವಣೆ ಬಂತು. ಆಗ ನಮ್ಮ ಸೋಮಶೇಖರ್ ಅಧ್ಯಕ್ಷರಾಗಿದ್ದರು. ಈಗ ಬೇಡ, ನೀವು ಚುನಾವಣೆ ಕಳೆದ ಮೇಲೆ ಮಾಡಿ ಅಂತ ಹೇಳಿದರು. ಆದರೆ ಈಗ ನಮಗೆ ಸಮಯ ಸಿಕ್ಕಿತ್ತು. ಆದರೆ ಎಲ್ಲಿ ಮಾಡೋದು? ಒಂದು ಆಸೆ ಇತ್ತು ನಮಗೆ. ಆ ಕಡೆ ಕೇರಳದವರು ಇದರಲ್ಲಿ ಭಾಗವಹಿಸಬೇಕು, ಕರ್ನಾಟಕದವರು ಭಾಗವಹಿಸಬೇಕು. ಇದಕ್ಕೆ ಒಂದು ಸೂಕ್ತ ಜಾಗ ಎಲ್ಲಿ ಅಂತ ಹೇಳಿದರೆ ಇಲ್ಲಿ ತಲಪಾಡಿ ಗಡಿ. ಹೆಸರು ಕರ್ನಾಟಕದ್ದು ತಲಪಾಡಿ, ಜಾಗ ಕೇರಳದ್ದು. ಬಹುಶಃ ಇದು ಕರ್ನಾಟಕದ ಎಲ್ಲಿಯೂ ಈ ರೀತಿಯ ಜಾಗ ಸಿಗಲಿಕ್ಕೆ ಇಲ್ಲ ನಮಗೆ. ಹೆಸರು ಕರ್ನಾಟಕದ, ಜಾಗ ಕೇರಳ. ಅಂಥ ಒಂದು ಗಡಿಯಲ್ಲಿ ನಾವು ಇದ್ದೇವೆ. ಇಂಥ ಒಂದು ಸುಂದರವಾದಂಥ ವಾತಾವರಣದಲ್ಲಿ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇವತ್ತು ಪ್ರಕಾಶ್ ಮತ್ತಿಹಳ್ಳಿ ಅವರು ಬರಬೇಕಿತ್ತು, ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಇವತ್ತು ಕಳೆದ ಕೆಲವು ವರ್ಷಗಳಿಂದ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರದವರು ಬೇರೆ ಬೇರೆ ರೀತಿಯ ಅನುದಾನವನ್ನು ಕೊಡ್ತಾ ಬಂದಿದ್ದಾರೆ. ಕಾಸರಗೋಡು ಬೇರೆ ಅಲ್ಲ, ಕರ್ನಾಟಕ ಬೇರೆ ಅಲ್ಲ. ಭೌಗೋಳಿಕವಾಗಿ ನಾವು ಬೇರೆ ಬೇರೆ ಆಗಿದ್ದರೂ ಮಾನಸಿಕವಾಗಿ ನಾವೆಲ್ಲರೂ ಒಂದೇ. ಕಾಸರಗೋಡು ಕನ್ನಡಿಗರಿಗೆ ಒಂದು ಮನಸ್ಸಿನಲ್ಲಿ ಭಾವನೆ ಇದೆ, ನಾವು ಪ್ರತ್ಯೇಕ ನಮ್ಮನ್ನು ಇಟ್ಟಿದ್ದಾರ, ನಾವೇನು ಪರಕೀಯರ ಇಲ್ಲ. ನೀವು ಕೂಡ ಕನ್ನಡಿಗರೇ, ನೀವು ಕೂಡ ಕರ್ನಾಟಕದ ಭಾಗದಲ್ಲಿ ಇದ್ದೀರಿ. ಕಯ್ಯಾರ ಕಿಂಜಣ್ರಯ್ಯವರು, ಅವರ ಸುಪುತ್ರ ಪ್ರಸನ್ನರಯ್ಯವರು ಇಲ್ಲಿ ಇದ್ದಾರೆ. ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿದರು. ನಾನು ಅವರ ಬಗ್ಗೆ ಸಂಶೋಧನೆ ಕೂಡ ಮಾಡಿದ್ದೇನೆ, ಬಹಳಷ್ಟು ಬಾರಿ ಅವರ ಮನೆಗೆ ಕೂಡ ಹೋಗಿದ್ದೇನೆ. ಕೊನೆಯ ಸಂದರ್ಭದವರಿಗೆ ಅವರ ಮನಸ್ಸಿನಲ್ಲಿ ಒಂದು ಬೇಸರ ಇತ್ತು, ಕಾಸರಗೋಡು ಕರ್ನಾಟಕಕ್ಕೆ ಸೇರಲಿಲ್ಲ ಅಂತೇಳಿ. ಆದರೆ ಲಿಖಿತ ರೂಪದಲ್ಲಿ ಸೇರದೇ ಇರಬಹುದು, ಆದರೆ ನಾವು ಮಾನಸಿಕವಾಗಿ ಎಲ್ಲರೂ ಕೂಡ ನಾವು ಒಂದೇ ಆಗಿದ್ದೇವೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆಯನ್ನು ಆಡುವ ಜನರು ಇದ್ದಾರೆ, ಬೇರೆ ಬೇರೆ ಆಚಾರ ವಿಚಾರಗಳನ್ನು ಪಾಲಿಸುವಂಥ ಜನರು ಕೂಡ ಇದ್ದಾರೆ. ಆದರೆ ಮುಖ್ಯವಾಗಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ನಮ್ಮಲ್ಲಿ, ಭಾಷಾ ಸಾಮರಸ್ಯ ನಮ್ಮಲ್ಲಿ ಇದೆ. ಅದಕ್ಕಾಗಿ ನಾವು ಇವತ್ತು ಕವಿಗೋಷ್ಠಿಯನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಬೇರೆ ಬೇರೆ ಭಾಷೆಗಳ ಒಂದು ಕವಿಗೋಷ್ಠಿ ಕೂಡ ಇಲ್ಲಿ ನಡೀಲಿಕ್ಕಿದೆ. ಕನ್ನಡ, ತುಳು, ಬ್ಯಾರಿ, ಕೊಂಕಣಿ, ಮಲಯಾಳ, ಕರಾಡ, ಉರ್ದು, ಹೀಗೆ ಬಹುಭಾಷಾ ಕವಿಗೋಷ್ಠಿ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ನಡೀಲಿಕ್ಕಿದೆ. ಆಮೇಲೆ ಗಡಿ ಸಮಸ್ಯೆ ಸವಾಲುಗಳು ಎನ್ನುವ ವಿಷಯದ ಬಗ್ಗೆ ಕೂಡ ಇಲ್ಲಿ ವಿಷಯ ಮಂಡನೆ ಆಗಲಿಕ್ಕಿದೆ. ವಿಶೇಷ ಉಪನ್ಯಾಸ ಕೂಡ ಇಲ್ಲಿ ಇದೆ. ಗಡಿನಾಡಿನ ಸಾಹಿತ್ಯ ಪರಂಪರೆ,
ಅದೆಷ್ಟೋ ಸಾಹಿತಿಗಳು ದೊಡ್ಡ ಕೊಡುಗೆಯನ್ನು ನಮ್ಮ ನಾಡಿಗೆ ನೀಡಿದ್ದಾರೆ. ಆ ಕುರಿತು ಕೂಡ ಇವತ್ತು ಚರ್ಚೆ ಆಗಲಿಕ್ಕಿದೆ. ಪಾರ್ಥಿಸುಬ್ಬನ ಯಕ್ಷಗಾನದ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗಲಿಕ್ಕಿದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಂತರ ಬೇರೆ ಬೇರೆ ವಿಷಯಗಳು, ಸಾಹಿತ್ಯದ ವಿಷಯಗಳು ಕೂಡ ಪ್ರಸ್ತಾಪ ಆಗಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಪ್ರಸ್ತಾಪ ಆಗಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸುತ್ತಾ, ಈ ಕಾಸರಗೋಡಿನ ಕನ್ನಡಿಗರು ಯಾರೇ ಇಲ್ಲಿ ಕಾಸರಗೋಡಿನ ಈ ಭಾಗಕ್ಕೆ ನಾವು ಬಂದಾಗ, ನಾನು 2-3 ತಿಂಗಳ ಹಿಂದೆ ನಾನು ಇಲ್ಲಿ ಬೇಕಲ್ಲವರು ಇದ್ದಾರೆ, ಇಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ನಾನು ಬಂದಾಗ ಅವರು ನಮ್ಮನ್ನು ಸ್ವಾಗತಿಸುವ ರೀತಿ ನೋಡಿದರೆ ನಮಗೆ ಭಾಳಷ್ಟು ಸಂತೋಷ ಆಗ್ತದೆ. ನಾನು ಇಲ್ಲಿಯವನೇ ಆದರೂ, ದಕ್ಷಿಣ ಕನ್ನಡ ಜಿಲ್ಲೆಯವನೇ ಆದರೂ ಕೂಡ ನಾನೇನೋ ವಿದೇಶದಿಂದ ಬಂದ ಅಷ್ಟು ಪ್ರೀತಿಯನ್ನು ನೀವು ತೋರಿಸ್ತಾ ಇದ್ದೀರಿ. ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಇದೇ ರೀತಿಯ ಪ್ರೀತಿ ಇನ್ನು ಮುಂದೆ ಕೂಡ ನಮಗೆ ಬೇಕು. ನೀವು ಯಾವುದೇ ರೀತಿಯ ಭಿನ್ನ ಭೇದಗಳನ್ನು ಎಣಿಸದೆ, ನಿಮಗೆ ಯಾವ ರೀತಿಯ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಿಮಗೆ ಸಹಕಾರ ಬೇಕೋ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತೇವೆ. ಈ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ನಮ್ಮ ಕುಂಜತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಇದೆ, ಇಲ್ಲಿಯ ಅಧ್ಯಕ್ಷರು ಬಂದಿದ್ದಾರೆ, ಪದಾಧಿಕಾರಿಗಳು ಬಂದಿದ್ದಾರೆ, ಇಲ್ಲಿ ಕೆಲವು ದಾಮೋದರ ಶೆಟ್ಟರು ಇದ್ದಾರೆ, ಆದರೆ ಅವರು ನಮ್ಮ ಆರ್ಥಿಕ ಸಮಿತಿಯಲ್ಲಿದ್ದಾರೆ. ಅವರಲ್ಲಿ ನಾನು ಸಂಪರ್ಕ ಮಾಡಿದಾಗ ಮತ್ತೆ ನಾನು ಅವರ ಜೊತೆ ಮಾತುಕತೆ ಮಾಡುವಾಗ ಇದೇನು 25-30 ವರ್ಷಗಳ ಸಂಬಂಧ, ಆ ರೀತಿಯಾಗಿ ನಾವು ಒಂದಾಗಿದ್ದೇವೆ. ಇವತ್ತು ನನಗೆ ತಲಪಾಡಿಯ ಜನರು, ಗಣೇಶ್ ಭಟ್ಟಿ ಇರಬಹುದು ಅಥವಾ ಇಲ್ಲಿಯ ಜನರು ಇರಬಹುದು, ನಮಗೇನೋ ಒಂದು ಭಾಳ ಹತ್ತಿರದ ಸಂಬಂಧ ಇದೆ ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇದೆ. ಇದು ಇನ್ನು ಮುಂದೆ ಕೂಡ ಇದೇ ರೀತಿ ಮುಂದುವರಿಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಈ ಗಡಿನಾಡಿನಲ್ಲಿರುವಂಥ ಜನರ ಬಗ್ಗೆ, ಕಾಸರಗೋಡು ಜನರ ಬಗ್ಗೆ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೇವೆ ಎನ್ನುವಂಥ ಮಾತುಗಳನ್ನು ಹೇಳುತ್ತಾ, ಇವತ್ತು ಕೇರಳ ಹೈಕೋರ್ಟ್ ಭಾಳ ಒಳ್ಳೆಯ ಒಂದು ಮಾಹಿತಿಯನ್ನು ನಿಮಗೆ ನಾವು ಕೊಡ್ತಾ ಇದ್ದೇವೆ. ಮಲಯಾಳಿ ಶಿಕ್ಷಕರಲ್ಲ, ಕನ್ನಡ ಶಿಕ್ಷಕರನ್ನೇ ನೇಮಿಸಬೇಕು ಅಂತೇಳಿ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ. ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಭಾಳ ಸಂತೋಷವನ್ನು ಪಡಿಸ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತೇನೆ. ಜೈ ಹಿಂದ್. ವಂದನೆಗಳು ಸರ್. ಈ ಸಮಾರಂಭಕ್ಕೆ ಉದ್ಯಾವರ ಸಾವಿರ ಜಮಾಹತ್ ಅವರ ಅಧ್ಯಕ್ಷರಾದ ಬಹುಮಾನ್ಯರಾದ ಸೈಯದ್ UK ಸೈಫುಲ್ಲಾ ತಂಗಳ್ ಅವರು ಆಗಮಿಸಿದ್ದಾರೆ. ಅತ್ಯಂತ ಗೌರವದಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಎಲ್ಲರಿಗೂ ನಮ್ಮ ಗೌರವದ ಕಾಣಿಕೆಯಾಗಿ ಪುಸ್ತಕವನ್ನು ನೀಡಬೇಕು ಅಂತ ಸಮಾರಂಭದ ಅಧ್ಯಕ್ಷರು, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರುವ ಡಾಕ್ಟರ್ MP ಶ್ರೀನಾಥ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸನ್ಮಾನ್ಯ ಪ್ರದೀಪ್ ಕುಮಾರ್ ಕಲ್ಕೂರ ಇವರಿಗೆ, ಹಿರಿಯರಾದ ಶ್ರೀ ಹರಿಕೃಷ್ಣ ಪುನರೂರ್ ಅವರಿಗೆ, ಬಹುಮಾನ್ಯರಾದ ಸೈಯದ್ UK ಸೈಫುಲ್ಲಾ ತಂಗಳ್ ಇವರಿಗೆ, ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ T ಇಸ್ಮಾಯಿಲ್ ಅವರಿಗೆ, ಗಡಿನಾಡ ಕನ್ನಡ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಅರಿಬೈಲು ಗೋಪಾಲ ಶೆಟ್ಟಿ ಅವರಿಗೆ, ಕನ್ನಡ ಸಂಸ್ಕೃತಿ ಇಲಾಖೆ ಮಂಗಳೂರು ಇದರ ನಿರ್ದೇಶಕರಾದ ಶ್ರೀ ರಾಜೇಶ್ ಜಿ ಅವರಿಗೆ ಪುಸ್ತಕ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಶ್ರೀನಾಥ್ ಅವರು ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಹಾಗೆಯೇ ಈ ಸಭೆಯಲ್ಲಿ ಉಪಸ್ಥಿತರಿರುವ ಬೆಂಗಳೂರಿನಿಂದ ಆಗಮಿಸಿರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅವರಿಗೆ ಒಂದು ಪುಸ್ತಕ ಸ್ಮರಣಿಕೆಯನ್ನು MP ಶ್ರೀನಾಥ್ ಅವರು ನೀಡಬೇಕು ಅಂತ ಒಂದು ಪುಸ್ತಕ ಸ್ಮರಣಿಕೆಯನ್ನು ಶ್ರೀನಾಥ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಇದೀಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಉಳ್ಳಾಲ ತಾಲೂಕಿನ ಹಾಗೂ ಇಲ್ಲಿಯ ಈ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು
ಅಭಿಮಾನಿಗಳೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಈ ಸಂದರ್ಭದಲ್ಲಿ ನಾನೊಂದು ಭಾರತ ಮಾತೆಗೆ ಸಂಬಂಧಿಸಿದ ಸುಂದರ ಗೀತೆಯನ್ನು ಹಾಡ್ತಾ ಇದ್ದೇನೆ. ದಯವಿಟ್ಟು ಪ್ರೋತ್ಸಾಹಿಸಬೇಕಾಗಿ ನೆನೆಸ್ತಾ ಆ ಹಾಡು ನಿಮಗಾಗಿ. ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ 28 ರಾಜ್ಯಗಳಲ್ಲಿ ಐಕ್ಯದಿಂದ ಬಾಳುವನ್ ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ 28 ರಾಜ್ಯಗಳಲ್ಲಿ ಐಕ್ಯದಿಂದ ಬಾಳುವನ್ ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು. ಬೇಲೂರು ಹಳೆಬೀಡು ಶಿಲ್ಪಕಲೆಯ ಬೀಡು, ಬೇಲೂರು ಹಳೆಬೀಡು ಶಿಲ್ಪಕಲೆಯ ನಾಡು, ಕಾರ್ಕಳ ಮೂಡುಬಿದ್ರೆ ಧರ್ಮಸ್ಥಳವ ಬಂದು ನೋಡು, ಕಾರ್ಕಳ ಮೂಡುಬಿದ್ರೆ ಧರ್ಮಸ್ಥಳವ ಬಂದು ನೋಡು, ಭಾರತೀಯರು ನಾವು ಭಾರತೀಯರು, ಭಾರತೀಯರು ನಾವು ಭಾರತೀಯರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತೀಯರು ನಾವು ಭಾರತೀಯರು. ಚಂದ ಚೆಲುವ ನೋಡು ನಮ್ಮ ನಾಡು, ಗಂಧದ ಗುಡಿ ಇದು ಒಮ್ಮೆ ನೋಡು, ಶ್ರೀಗಂಧ ಗುಡಿ ಇದು ಒಮ್ಮೆ ನೋಡು, ಚಂದ ಚೆಲುವ ನೋಡು ನಮ್ಮ ನಾಡು. ಬೇಲೂರು ಹಳೆಬೀಡು ಶಿಲ್ಪಕಲೆಯ ನಾಡು, ಬೇಲೂರು ಹಳೆಬೀಡು ಶಿಲ್ಪಕಲೆಯ ನಾಡು, ಚಾಮುಂಡಿ ಬೆಟ್ಟ ನಂಜನಗೂಡು, ಚಾಮುಂಡಿ ಬೆಟ್ಟ ನಂಜನಗೂಡು, ರಂಗನತಿಟ್ಟು ಮೈಸೂರು, ರಂಗನತಿಟ್ಟು. ಚಂದ ಚೆಲುವ ನೋಡು ನಮ್ಮ ನಾಡು, ಗಂಧದ ಗುಡಿ ಇದು ಒಮ್ಮೆ ನೋಡು, ಶ್ರೀಗಂಧ ಗುಡಿ ಇದು ಒಮ್ಮೆ ನೋಡು, ಚಂದ ಚೆಲುವ ನೋಡು ನಮ್ಮ ನಾಡು. ದೇವಗಂಗೆಯ ನೋಡು ತುಂಗಭದ್ರೆಯ ನಾಡು, ದೇವಗಂಗೆಯ ನೋಡು ತುಂಗಭದ್ರೆಯ ನಾಡು, ಭಾರತಾಂಬೆಗೆ ಶರಣಾಗೋ ನೀನು, ಭಾರತ ಮಾತೆಗೆ ತಲೆಬಾಗೋ, ಭಾರತ ಮಾತೆಗೆ ತಲೆಬಾಗೋ. ಚಂದ ಚೆಲುವ ನೋಡು ನಮ್ಮ ನಾಡು, ಗಂಧದ ಗುಡಿ ಇದು ಒಮ್ಮೆ ನೋಡು,